ಈ ಜಲದಲ್ಲಿ ವಿಶೇಷ ನೀರನ್ನ ಶುದ್ಧಿಗೊಳಿಸುವ ವೈರಸ್ಸುಗಳಿವೆ. ಬ್ರಿಟಿಷರು ಕೋಲ್ಕತ್ತಾದಿಂದ ಇಂಗ್ಲೆಂಡಿಗೆ ಹಿಂತಿರುಗುವಾಗ ಈ ನದಿಯ ನೀರನ್ನ ಹಡಗಿನಲ್ಲಿ ಕೊಂಡೊಯ್ಯುತ್ತಿದ್ದರು. ಎಷ್ಟು ತ್ಯಾಜ್ಯ ಹಾಕಿದರೂ ಈ ನೀರು ಶುದ್ಧವಾಗಿರಲು ಒಂದು ವಿಶೇಷ ಕಾರಣವಿದೆ. ಪೂಜೆಯಲ್ಲಿ ಈ ನೀರನ್ನ ಬಳಸಿದರೆ ನಿಮ್ಮ ಪೂಜೆ ಸಾರ್ಥಕವಾಗುತ್ತದೆ. ಹಾಗಾದರೆ ಆ ಪವಿತ್ರ ನೀರು ಯಾವುದು? ಯಾಕೆ ಈ ನೀರನ್ನ ಎಷ್ಟು ದಿನ ಇಟ್ಟರೂ ಶುದ್ಧವಾಗಿಯೇ ಇರುತ್ತದೆ? ಈ ಎಲ್ಲ ವೈಜ್ಞಾನಿಕ ಕಾರಣಗಳು ನಿಮಗೆ ಬೇಕಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳನ್ನ ದೇವತೆಗಳೆಂದು ಪೂಜಿಸಲಾಗುತ್ತದೆ. ಪ್ರಮುಖ ಯುದ್ಧ ಉತ್ಸವಗಳಲ್ಲಿ ಭಕ್ತರು ನದಿಗಳ ದಡಕ್ಕೆ ಸ್ನಾನ ಮಾಡಲು ಬರುತ್ತಾರೆ ಮತ್ತು ಮನೆಗೆ ಪವಿತ್ರ ನೀರನ್ನ ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಈ ನೀರನ್ನ ಮನೆಯ ಶುದ್ಧೀಕರಣ, ಚರಣಾಮೃತದಲ್ಲಿ ಬೆರೆಸುವುದು, ಪೂಜೆ ಅಥವಾ ಆಚರಣೆಗಳನ್ನ ನಿರ್ವಹಿಸುವುದು ಮುಂತಾದ ಅನೇಕ ಧಾರ್ಮಿಕ ಕಾರ್ಯಗಳಿಗಾಗಿ ಕೂಡ ಬಳಸಲಾಗುತ್ತದೆ. ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ನೀವು ಗಂಗಾ ಜಲವನ್ನು ಹೊಂದಿರುವ ಕಲಶವನ್ನ ನೋಡಬಹುದು. ಭಾರತದಲ್ಲಿ ಜನರು ಗಂಗಾ ಜಲವನ್ನ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ನೀರು ಎಂದಿಗೂ ಕೆಡುವುದಿಲ್ಲ ಎಂದು ಕೂಡ ನಂಬುತ್ತಾರೆ. ಎಷ್ಟೇ ಬೇಡವಾದ ವಸ್ತುಗಳನ್ನು ಬೆರೆಸಿದರೂ ಗಂಗಾ ಜಲವೇಕೆ ಹಾಳಾಗುವುದಿಲ್ಲ ಎನ್ನುವುದಕ್ಕೆ ಹಲವಾರು ಕಾರಣಗಳಿವೆ. ಆ ಒಂದು ಮಾಹಿತಿಯನ್ನ ಈಗ ನೋಡೋಣ. ವಿಜ್ಞಾನಿಗಳ ಪ್ರಕಾರ ಗಂಗಾ ನದಿಯಲ್ಲಿ ನೀರನ್ನ ಶುದ್ಧಿಗೊಳಿಸುವಂತಹ ಹಲವಾರು ವೈರಸ್ಸುಗಳು ಕಂಡುಬಂದಿವೆ. ಈ ಕಾರಣಕ್ಕಾಗಿ ಗಂಗಾ ನದಿಯ ನೀರನ್ನ ವರ್ಷಗಟ್ಟಲೆ ಇಟ್ಟರೂ ಅದು ಎಂದಿಗೂ ಕೆಡುವುದಿಲ್ಲ. ಗಂಗೆಯ ನೀರು ಗಂಧಕದಿಂದ ಸಮೃದ್ಧವಾಗಿದ್ದು ಇದು ಎಂದಿಗೂ ಹಾಳಾಗುವುದಿಲ್ಲ. ಇದಲ್ಲದೆ ಗಂಗಾ ಜಲದಲ್ಲಿ ಕೆಲವು ಭೂರಾಸಾಯನಿಕ ಕ್ರಿಯೆಗಳು ಕೂಡ ನಡೆಯುತ್ತಾನೆ ಇರುತ್ತವೆ. ಆದ್ದರಿಂದ ಅದರಲ್ಲಿ ಕೀಟಗಳು ಬೆಳೆಯಲು ಸಾಧ್ಯವೇ ಇಲ್ಲ. ಗಂಗಾಜಲ ಶುದ್ಧಿಯ ಬಗ್ಗೆ ಕೆಲವು ಹಳೆಯ ಕಥೆಗಳನ್ನ ನೀವು ಕೇಳಿರಬಹುದು. 1890ರ ದಶಕದಲ್ಲಿ ಬ್ರಿಟಿಷ್ ವಿಜ್ಞಾನಿ ಅರ್ನೆಸ್ಟ್ ಹ್ಯಾಂಕಿಂಗ್ ಗಂಗಾ ನದಿಯ ಪರಿಶುದ್ಧತೆ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿದ್ದರು. ಸಾಕಷ್ಟು ಸಂಶೋಧನೆ ಬಳಿಕ ಗಂಗಾ ನದಿಯಲ್ಲಿ ನೀರಿನ ಪರಿಶುದ್ಧತೆಯನ್ನು ಕಾಪಾಡಲು ನೆರವಾಗುವ ವೈರಾಣುಗಳನ್ನು ಕೂಡ ಅವರು ಪತ್ತೆ ಹಚ್ಚಿದ್ದರು. ಇತಿಹಾಸಕಾರರ ಪ್ರಕಾರ ರಾಜ ಅಕ್ಬರ್ ಕೂಡ ಗಂಗಾ ಜಲವನ್ನೇ ಸೇವಿಸುತ್ತಿದ್ದ. ತನ್ನ ರಾಜ್ಯಕ್ಕೆ ಬರುವ ಅತಿಥಿಗಳಿಗೂ ಕೂಡ ಗಂಗಾ ಜಲವನ್ನೇ ಕೊಡಿಸುತ್ತಿದ್ದ. ಇದೇ ಕಾರಣ ಅವನು ತನ್ನ ಇನ್ನೊಂದು ರಾಜಧಾನಿಯಾಗಿ ಪ್ರಯಾಗರಾಜವನ್ನ ಮಾಡಿದ್ದ. ಮುಂದೆ ಈ ನಗರವನ್ನ ಅಲಹಾಬಾದ್ ಎಂದು ನಾಮಕರಣ ಕೂಡ ಮಾಡಿದ್ದ. ಆದರೆ ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಈ ನಗರವನ್ನ ಮತ್ತೆ ಪ್ರಯಾಗರಾಜ್ ಎಂದು ಮರುನಾಮಕರಣ ಮಾಡಿದ್ದಾರೆ. ಇತಿಹಾಸಕಾರರ ಪ್ರಕಾರ ಬ್ರಿಟಿಷರು ಕೋಲ್ಕತ್ತಾದಿಂದ ಇಂಗ್ಲೆಂಡಿಗೆ ಹಿಂತಿರುಗುವಾಗ ಪ್ರತಿಯೊಂದು ಸಾರಿ ಗಂಗಾ ನದಿಯ ನೀರನ್ನ ಹಡಗಿನಲ್ಲಿ ಟ್ಯಾಂಕ್ ಗಟ್ಟಲೆ ತುಂಬಿಕೊಂಡು ತಮ್ಮ ದೇಶಕ್ಕೆ ಹೋಗುತ್ತಿದ್ದರು. ಪಂಡಿತರ ಪ್ರಕಾರ ಗಂಗಾ ಭಾರತದಲ್ಲಿ ಹರಿಯುವ ಅತ್ಯಂತ ಪವಿತ್ರ ನದಿಯಾಗಿದೆ. ಇದು ಗಂಗೋತ್ರಿ ಹಿಮನದಿಯ ಆಳದಿಂದ ಹುಟ್ಟಿ ಬರುತ್ತದೆ. ಇದೇ ಕಾರಣ ಇದು ಅಷ್ಟೊಂದು ಪವಿತ್ರ ಆಗಿದೆ ಎಂದು ನಂಬಲಾಗಿದೆ. ಗಂಗಾ ಜಲವನ್ನ ಬಳಸುವುದರಿಂದ ವ್ಯಕ್ತಿಯು ತನ್ನ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಮೋಕ್ಷವನ್ನು ಸಹ ಪಡೆಯುತ್ತಾನೆ ಎನ್ನಲಾಗಿದೆ. ವಿಜ್ಞಾನಿಗಳ ಪ್ರಕಾರ ಗಂಗೆಯು ಗೋಮುಖ ವಿಭಾಗದ ಮೂಲಕ ಬಯಲು ಪ್ರದೇಶಕ್ಕೆ ಹಾದು ಬರುತ್ತದೆ. ಬಯಲು ಸೀಮೆಗೆ ಹೋಗುವಾಗ ಗಂಗಾ ನದಿ ಅನೇಕ ಸಸ್ಯರಾಶಿಗಳ ಮೂಲಕ ಹಾದು ಹೋಗುತ್ತದೆ. ಇದರಿಂದಾಗಿ ಅದರ ನೀರು ದಿನದಿಂದ ದಿನಕ್ಕೆ ಶುದ್ಧ ಮತ್ತು ಪವಿತ್ರಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಈ ನದಿಯಲ್ಲಿ ಕೆಲವು ಅಗೋಚರ ಹಾವುಗಳ ಸಂಕುಲ ಕೂಡ ಇದೆ. ಈ ಹಾವುಗಳು ಈ ನದಿಯನ್ನು ಸಾವಿರಾರು ವರ್ಷಗಳಿಂದ ನೀರನ್ನು ಸ್ವಚ್ಛ ಹಾಗೂ ಪವಿತ್ರಗೊಳಿಸುತ್ತಿವೆ ಎನ್ನುವ ಪುರಾಣ ಕಾಲದಿಂದಲೂ ನಂಬಿಕೆ ಇದೆ. ಈ ನದಿಯ ಮೂಲಕವೇ ನಾಗಲೋಕಕ್ಕೆ ಕೂಡ ದಾರಿ ಇದೆ ಎನ್ನುವ ನಂಬಿಕೆ ನಮ್ಮ ಗ್ರಂಥಗಳಲ್ಲಿ ನೀವು ಕಾಣಬಹುದು. ಗಂಗಾ ನದಿಯು ಹಿಮಾಲಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಅದು ಮುಂದೆ ಉತ್ತರ ಪ್ರದೇಶದ ಕಾನ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಂತಹ ನಗರವನ್ನ ತಲುಪುತ್ತದೆ. ಇಲ್ಲಿ ಕೃಷಿ ತ್ಯಾಜ್ಯ ಮತ್ತು ಕೈಗಾರಿಕಾ ರಾಸಾಯನಿಕಗಳು ಇದರ ನೀರಿನಲ್ಲಿ ಬೆರೆಸಲಾಗುತ್ತದೆ. ಇದರ ನಂತರವೂ ಈ ನದಿಯ ನೀರು ಪವಿತ್ರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣವೇನೆಂದರೆ ಶುದ್ಧೀಕರಿಸುವ ಅಂಶ ಇರುವುದು ಈ ಗಂಗಾ ನದಿಯ ತಪ್ಪಲಲ್ಲಿ ಮಾತ್ರ. ಹಲವು ವರ್ಷಗಳಿಂದ ಗಂಗಾ ಜಲವನ್ನ ಸಂಶೋಧಿಸುತ್ತಿರುವ ಐಐಟಿಯ ರೂರ್ಕಿಯ ವಿಜ್ಞಾನಿಗಳು ಗಂಗಾ ಜಲವು ವಾತಾವರಣದಿಂದ ಆಮ್ಲಜನಕವನ್ನ ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದು ಇತರ ನದಿಗಳಿಗಿಂತ ಕಡಿಮೆ ಸಮಯದಲ್ಲಿ ನೀರಿನಲ್ಲಿ ಇರುವ ಕೊಳೆಯನ್ನ ಸ್ವಚ್ಛಗೊಳಿಸುತ್ತದೆ ಹಾಗೂ ಪವಿತ್ರಗೊಳಿಸುತ್ತದೆ ಎಂದು ಇತ್ತೀಚಿನ ಒಂದು ಸಂಶೋಧನೆ ಮೂಲಕ ತಿಳಿಸಿದ್ದಾರೆ. ಗಂಗಾ ಜಲವು ಚೈತನ್ಯದ
ಸಮೃದ್ಧಿಯನ್ನು ಕಾಪಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ. ಈ ಕಾರಣಕ್ಕಾಗಿ ಗಂಗಾ ನೀರಿನಿಂದ ಕಾಲರಾ, ಬೇದಿಯಂತಹ ರೋಗಗಳು ಹರಡುವ ಸಾಧ್ಯತೆ ಕಡಿಮೆ ಇರುತ್ತದೆ. ಈ ನೀರನ್ನು ಯಾವುದೇ ಶುದ್ಧ ಸ್ಥಳದಿಂದ ಯಾವಾಗ ಬೇಕಾದರೂ ನೀವು ಕುಡಿಯಬಹುದು. ಗಂಗಾ ನದಿಯ ನೀರು ವಾತಾವರಣದಿಂದ ಆಮ್ಲಜನಕವನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಹೊಂದಿರುವ ಏಕೈಕ ನದಿಯಾಗಿದೆ. ಈ ಎಲ್ಲ ಕಾರಣಗಳಿಂದ ಕೂಡ ಗಂಗಾ ನದಿಯ ನೀರು ಪವಿತ್ರವೆನಿಸಿದೆ. ಎಷ್ಟೇ ದಿನ ನೀವು ಗಂಗಾ ನದಿಯ ನೀರನ್ನು ಮನೆಯಲ್ಲಿ ತಂದು ಇಟ್ಟರೂ ಕೂಡ ಅದು ಎಂದಿಗೂ ಹಾಳಾಗುವುದಿಲ್ಲ. ಗಂಗಾ ನದಿಯ ನೀರನ್ನು ಎಷ್ಟೇ ಅಪವಿತ್ರಗೊಳಿಸಿದರೂ ಅದರಲ್ಲಿನ ವಿಶೇಷ ಗುಣಗಳು ಮತ್ತೆ ಆ ನೀರನ್ನ ಶುದ್ಧ ಹಾಗೂ ಪವಿತ್ರಗೊಳಿಸುತ್ತವೆ. ಇದೇ ಕಾರಣ ಬಿಹಾರ್ ಹಾಗೂ ಉತ್ತರ ಪ್ರದೇಶದ ಯುವಕರು ಗಂಗಾ ಜಲವನ್ನ ತಮ್ಮ ತಮ್ಮ ಮನೆಗಳಿಗೆ ಕಾಲ್ನಡಿಗೆಯಲ್ಲಿ ಬಿಂದಿಗೆಗಳಲ್ಲಿ ಹಾಕಿಕೊಂಡು ಬರಿಗಾಲಲ್ಲಿ 100 ಕಿಲೋಮೀಟರ್ ತೆಗೆದುಕೊಂಡು ಹೋಗುವ ಸಂಪ್ರದಾಯವನ್ನು ನಾವು ಇಲ್ಲಿ ಕಾಣಬಹುದು. ಭಗವಾನ್ ಶಿವನು ಈ ನದಿಯನ್ನ ತನ್ನ ಕೇಶರಾಶಿಯಲ್ಲಿ ಹಿಡಿದು 7 ಉಪನದಿಗಳಾಗಿ ಭೂಮಿಗೆ ಕಳಿಸಿದ್ದನು. ಪ್ರಾಚೀನ ಸಂಪ್ರದಾಯಗಳಿಂದ ಗಂಗಾ ಜಲವನ್ನ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಮಗುವಿನ ಜನನವಾಗಲಿ ಅಥವಾ ವ್ಯಕ್ತಿಯ ಮರಣವಾಗಲಿ ಎಲ್ಲಕ್ಕೂ ಗಂಗಾ ಜಲ ಪುನೀತಗೊಳಿಸುತ್ತದೆ. ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ನಿವಾರಣೆಯಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಎಲ್ಲ ಹಬ್ಬಗಳಂದು ಹೆಚ್ಚಿನ ಸಂಖ್ಯೆಯ ಜನರು ಸ್ನಾನ ಮತ್ತು ದಾನಕ್ಕಾಗಿ ಗಂಗಾ ನದಿಯ ದಡವನ್ನು ತಲುಪುವುದು ಸರ್ವೇ ಸಾಮಾನ್ಯ. ಗಂಗಾ ನದಿಯಲ್ಲಿ ಎಲ್ಲಾ ದೇವಾನುದೇವತೆಗಳು ಸ್ನಾನ ಮಾಡಿ ಅದರ ನೀರನ್ನು ಶುದ್ಧಿಗೊಳಿಸಿದ್ದಾರೆ. ಹರಿದ್ವಾರದಲ್ಲಿ ಈ ನದಿಯ ಮೇಲೆ ವಿಷ್ಣುವಿನ ಪಾದಕಮಲಗಳು ಬಿದ್ದಿದ್ದವು ಎಂದು ಪೌರಾಣಿಕ ಕಥೆಗಳು ಕೂಡ ಹೇಳುತ್ತವೆ. ಅಮೃತ ಕುಂಭದ ಹನಿಗಳು 2 ಸ್ಥಳಗಳಲ್ಲಿ ಬಿದ್ದ ಏಕೈಕ ನದಿ ಗಂಗಾ, ಪ್ರಯಾಗ್ರಾಜ್ ಮತ್ತು ಹರಿದ್ವಾರ. ಇತರ ಸ್ಥಳದಲ್ಲಿ ಅಮೃತ ಬಿದ್ದಿದ್ದು ಎಂದರೆ ಗೋದಾವರಿಯಲ್ಲಿ ಮಾತ್ರ. ಈ ಗಂಗಾ ಜಲದಲ್ಲಿ ಅಮೃತ ಹನಿಗಳು ಬಿದ್ದಿದ್ದರಿಂದ ಇಡೀ ಗಂಗಾ ನದಿಯ ನೀರನ್ನು ಇನ್ನಷ್ಟು ಪವಿತ್ರಗೊಳಿಸಿದೆ ಎಂದು ಪರಿಗಣಿಸಲಾಗಿದೆ. ಗಂಗೆಯನ್ನ ವಿಷ್ಣುವಿನ ರೂಪವೆಂದು ಕೂಡ ನಂಬಲಾಗಿದೆ. ಇದು ಭಗವಂತನ ಪಾದದಿಂದ ಹುಟ್ಟಿಕೊಂಡಿತ್ತು ಎನ್ನಲಾಗಿದೆ. ಅದಕ್ಕಾಗಿಯೇ ಗಂಗಾ ತಾಯಿಯ ದರ್ಶನದಿಂದ ಆತ್ಮವು ಸಂತೋಷ ಮತ್ತು ಅಭಿವೃದ್ಧಿ ಹೊಂದುತ್ತದೆ ಎನ್ನುವ ನಂಬಿಕೆ ನಮ್ಮ ಭಾರತೀಯರಲ್ಲಿದೆ. ಸ್ನೇಹಿತರೆ, ನೀವು ನಿಜಕ್ಕೂ ಹಿಂದೂಗಳಾಗಿದ್ದರೆ, ನೀವು ನಿಜಕ್ಕೂ ಭಾರತೀಯರಾಗಿದ್ದರೆ ಒಮ್ಮೆಯಾದರೂ ಗಂಗೆಯಲ್ಲಿ ಸ್ನಾನ ಮಾಡಿ ಆ ಪವಿತ್ರ ನೀರಿನಿಂದ ನೀವು ಕೂಡ ಶುದ್ಧವಾಗಬಹುದು ಹಾಗೂ ಮೋಕ್ಷವನ್ನು ಕೂಡ ಪಡೆಯಬಹುದು. ಇಂತಹದೇ ಅದ್ಭುತ ಹಾಗೂ ಅತ್ಯಂತ ವಿಶೇಷ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.